ಕಂಬಳದತ್ತ ಯುವಕರು ಮುಖ ಮಾಡಬೇಕು, ಕಂಬಳದತ್ತ ಯುವಕರು ಬರಬೇಕು, ಕಂಬಳದ ಆ ಒಂದು ಪರಂಪರೆಯನ್ನು ಉಳಿಸಬೇಕು ಅನ್ನುವಂತಹ ಮಾತಿದೆ. ಆದರೆ ಯುವಕರು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇಲ್ಲಿಬ್ರು ಯುವಕರಿದ್ದಾರೆ, ಅದರಲ್ಲಿ ಒಬ್ರು ರಕ್ಷಿತ್ ಅಂತ, ಇವರು ಕಂಬಳ ಕೋಣವನ್ನ ಓಡಿಸುವಂತಹ ಒಬ್ಬ ಓಟಗಾರ. ಅದರ ಜೊತೆಗೆ ಅಭಿಷೇಕ್, ಇವರು ಕೂಡ ಇವರಿಬ್ಬರು ಯಂಗ್ಸ್ಟರ್ಸ್ ಬಹಳ ಆತ್ಮೀಯ ಸ್ನೇಹಿತರು ಅಂತ ಅನ್ಸುತ್ತೆ. ಜೊತೆಗೆ ಇರ್ತಾರೆ. ಅಂದರೆ ಟ್ಯಾಟೋವನ್ನು ಬಿಡಿಸ್ಕೊಂಡು ಕಂಬಳದಲ್ಲಿ ಒಂದು ವಿಭಿನ್ನವಾಗಿ ಗುರುತಿಸ್ಕೊಳ್ತಾರೆ ಅಭಿಷೇಕ್. ಅದರ ಜೊತೆ ರಕ್ಷಿತ್ನ ಒಂದು ವಿಶೇಷತೆ ಯಾಕೆಂತಂದರೆ ಇವರಿನ್ನೂ ಕೂಡ ರಕ್ಷಿತ್ ಸ್ಟೂಡೆಂಟ್ ಅಲ್ವಾ. ರಕ್ಷಿತ್, ನಿಮಗೆ ಯಾಕೆ ಕಂಬಳದ ಕೋಣವನ್ನು ಓಡಿಸಬೇಕು ಅನ್ನುವಂತಹ ಒಂದು ಇಂಟ್ರೆಸ್ಟ್ ಬಂತು? ಇಂಟ್ರೆಸ್ಟ್ ಯಾಕೆಂದ್ರೆ ಮನೆಯಲ್ಲಿ ಕೋನಿತ್ತು, ಚಿಕ್ಕ ವಯಸ್ಸಿನಿಂದಲೇ ಬರ್ತಿದ್ದೆ ಕಂಬಳಕ್ಕೆ, ಹಾಗೆ ಅದರಿಂದಲೇ. ಈಗ ನೀವು ಸ್ಟೂಡೆಂಟ್, ಈ ಕಾಲೇಜ್ ಲೈಫ್ ಜೊತೆಗೆ ಕಂಬಳ ಹೇಗಾಗ್ತಿದೆ? ಎಂಜಾಯ್ ಮಾಡ್ಲಿಕ್ಕೆ ಆಗ್ತದೆ. ಎಂತ ಎಂಜಾಯ್ ಮಾಡ್ತೀರಿ? ಎರಡು ಸಹ ಅಲ್ಲಿ ಕಾಲೇಜಲ್ಲಿ ಸಹ ಸಪೋರ್ಟ್ ಮಾಡ್ತಾರೆ ನನಗೆ ಕಂಬಳಕ್ಕೆ. ಮತ್ತೆ ಇಲ್ಲಿ ಬಂದ್ರೆ ಇದೊಂದು ಎಂಜಾಯ್ಮೆಂಟ್. ಈಗ ನಿಮಗೆ ನಿಮ್ಮ ಈ ಕೋಣಗಳು ನಿಮ್ದಾ? ನಿಮ್ಮ ಮನೆ ನೀವು ಯಾವ್ದನ್ನು ಓಡಿಸೋದು? ನೀವು ಯಾವ ಕೋಣ? ನಾನು ಓಡಿಸೋದು. ನಾನು ಇವತ್ತು ರಾಯಿ ಶೀತಲದವರು. ಅಂತ. ಓಕೆ, ಹೇಗೆ ಕರೆ ಬರ್ತದೆ ನಿಮಗೆ ಇದನ್ನು ಓಡಿಸಿ ಅದನ್ನು ಓಡಿಸಿ ಅಂತ? ನಾವು ಓಡಿಸುವುದನ್ನು ನೋಡಿ. ಈಗ ನಿಮಗೆ ಹೇಗೆ ಡಿಮ್ಯಾಂಡ್ ಇದೆ? ಡಿಮ್ಯಾಂಡ್ ಎಲ್ಲ ಏನಿಲ್ಲ ಈಗ. ಅಲ್ಲ, ಈಗ ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಇದಾರಲ್ಲ, ನೀವು ಕಂಬಳ ಓಡಿಸೋದು, ನಿಮ್ಮನ್ನ ಈ ಡ್ರೆಸ್ ನಲ್ಲಿ ಈ 6 ಪ್ಯಾಕ್ಗಳನ್ನೆಲ್ಲ ನೋಡಿದಾಗ ಏನ್ ಹೇಳ್ತಾರೆ ಅಂತ? ಹುಡುಗರು ಮಾತ್ರ ಅಲ್ಲ, ಹುಡುಗಿಯರು ಏನ್ ಹೇಳುದಿಲ್ಲ, ಸಪೋರ್ಟ್ ಮಾಡ್ತಾರೆ. ಯಾರು? ಹುಡುಗಿಯರು ಇಬ್ಬರು ಸಹ. ಈಗ ನೀವು ಕಂಬಳಕ್ಕೆ ಯಾರನ್ನು ಜಾಸ್ತಿ ಬನ್ನಿ ಅಂತ ಕರೆಯುವುದು? ಹುಡುಗರನ್ನೇ? ಹುಡುಗರನ್ನೇ. ಈಗ ವಿದ್ಯಾರ್ಥಿ ಜೀವನದಲ್ಲಿರುವಾಗ ಕೆಲವು ಸಲ ಹೇಳ್ತಾರೆ, ನಾಟಕ, ಕೋಲ, ಯಕ್ಷಗಾನ, ಕಂಬಳ, ಬುರ್ಚಿಮಾರೆ ಫಸ್ಟ್ ಓದು ಅಂತ ಹೇಳ್ತಾರೆ. ನಿಮ್ಮ ಮನೇಲಿ ಏನು ಹೇಳ್ತಾರೆ? ಮನೆಯಲ್ಲಿ ನಂಗೆ ಫುಲ್ ಸಪೋರ್ಟ್ ಇದ್ದಾರೆ. ಈಗ ನಿಮ್ಮ ಒಂದು ದೈನಂದಿನ ಚಟುವಟಿಕೆ ಏನು? ನೀವು ಜಿಮ್ಗೆ ಹೋಗ್ತೀರಾ ಅಥವಾ ಕಂಬಳ ಓಡಿಸೋದೇ ಈ 6 ಪ್ಯಾಕ್ಗೆ ಕಾರಣವಾ? ಕಬಡ್ಡಿ ಆಟ ಆಡ್ತಿದ್ದಿ, ಅದರ ವರ್ಕೌಟ್ಸ್ ಇಂದ. ಕಬಡ್ಡಿ ಜೊತೆಗೆ ಕಂಬಳ. ಈಗ ಕಬಡ್ಡಿ ಹೋಗುದಿಲ್ಲ, ಈಗ ಕಂಬಳ ಮಾತ್ರ. ಕಂಬಳಕ್ಕೆ ಹೇಗೆ ಅಣಿ ಆಗ್ಬೇಕು ಅಂತ ಒಬ್ಬ ಯುವಕ ಹೇಗೆಲ್ಲ ರೆಡಿ ಆಗ್ಬೇಕು? ಹೇಗೆಂದ್ರೆ ಫುಡ್ಡಿಂಗ್ ಎಲ್ಲ ಒಳ್ಳೆ ಇರ್ಬೇಕು. ಏನ್ ಫುಡ್? ಬೆಳಗ್ಗೆ ಗಂಜಿ ಊಟ, ತಂಜಾನೆ ಹೇಳ್ತಾರಲ್ಲ, ಅದು ಊಟ ಮಾಡ್ಬೇಕು. ಇನ್ಸ್ಟಾಗ್ರಾಮ್ ನಲ್ಲಿ ಬಹಳ ದೊಡ್ಡ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ಕಂಬಳದಿಂದಾಗಿಯೇ ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾ ಫಾಲೋವರ್ಸ್. ಹೇಗೆ ರಕ್ಷಿತ್? ಇಲ್ಲ, ಮೊದಲೇ ಇತ್ತು, ಸ್ವಲ್ಪ ಮೊದಲೇ ಇತ್ತಾ? ಈಗ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೈಲಿಶ್ ಫೋಟೋ ಹಾಕ್ತೀರಿ, ಮತ್ತೊಂದು ಕಡೆ ಕಂಬಳ ಓಡಿಸೋದನ್ನ ಹಾಕ್ತೀರಿ. ಯಾವುದಕ್ಕೆ ಜಾಸ್ತಿ ಲೈಕ್ಸ್ ಬರೋದು? ಕಂಬಳಕ್ಕೆ ಒಂದು ಕಡೆಯಲ್ಲಿ ಒಂದು ಟೈಮಲ್ಲಿ ಸ್ವಲ್ಪ ಸಂಕಷ್ಟ ಎದುರಾಗಿತ್ತು. ಆ ಟೈಮಲ್ಲಿ ನೀವೇನ್ ಮಾಡ್ತಿದ್ರಿ? ಹೋರಾಟ ಮಾಡಿದ್ರಿ? ಎಲ್ಲ ಹೋರಾಟಕ್ಕೆ ಹೋದ್ರಿ. ಈಗ ಕಂಬಳಕ್ಕೆ ಯುವಕರು ಕಡಿಮೆ ಬರ್ತಾರೆ ಅಂತ ಹೇಳ್ತಾರೆ, ನೀವೇನ್ ಹೇಳ್ತೀರಿ? ಯುವಕರು ಜಾಸ್ತಿ ಇದಾರ ಕಂಬಳದ ಹತ್ರ? ಜಾಸ್ತಿ ಇದ್ದಾರೆ. ಈಗ ಯುವಕರೇ ಇರೋದು. ಈಗ ಕಂಬಳ ಓಡಿಸುವುದರಲ್ಲಿ ಯುವಕರಲ್ಲಿ ಯಂಗ್ಸ್ಟರ್ಸ್, ಈಗ ಒಂದಷ್ಟು ಜನ ಹೆಸರು ಮಾಡಿದವರು ಬಿಡಿ, ಯಂಗ್ಸ್ಟರ್ಸ್ ಅಲ್ಲಿ ಚಾಲ್ತಿಯಲ್ಲಿರುವ ಹೆಸರು ಯಾವುದು? ನಿಶಾಂತ್ ಶೆಟ್ಟಿ, ಬಜಗೋಲಿ. ಈಗ ನಿಮಗೆ ಯಾರ ತರ ಓಡಬೇಕು, ಯಾರ ತರ ಒಂದು ಮೆಡಲ್ ವಿನ್ ಆಗಬೇಕು ಅಂತ ಇದೆ? ಸೇಮ್ ಅವರೇ, ನಿಶಾಂತ್ ಶೆಟ್ಟಿ. ಓಕೆ, ಇನ್ನೊಬ್ರು ಅಭಿಷೇಕ್. ಈಗ ನೀವು ಇದೊಂದು ಹೇಳ್ಬೇಕು, ಅಭಿಷೇಕ್ ಅವರ ಟ್ಯಾಟೋ ಬಗ್ಗೆ ನೀವೇನು ಹೇಳ್ತೀರಿ? ಅದು ಹುಡುಗಿಯರನ್ನು ಇಂಪ್ರೆಸ್ ಮಾಡ್ಲಿಕ್ಕೆ ಹಾಕಿದ್ದು. ಇದು ಆಯ್ತಲ್ಲ ಅಭಿಷೇಕ್. ಈಗ ಅವರು ಸ್ಟೂಡೆಂಟು, ಅವರಿಗೆ ಪ್ರತಿನಿತ್ಯ ಸಿಗ್ತಾರೆ ಜನ ಮಾತಾಡ್ಲಿಕ್ಕೆ. ನಿಮಗೆ ಈಗ ನಿಮ್ದು ಸ್ಟೂಡೆಂಟ್ ಲೈಫ್ ಮುಗೀತು, ಏನ್ ಮಾಡ್ತಿದ್ರಿ? ಇವಾಗ ಕಂಬಳ, ಮತ್ತೆ ನಮ್ದು ಚೆಂಡೆ ಮೇಲೆ ಇದೆ, ಚೆಂಡೆ ಹೋಗ್ತೇನೆ, ಮತ್ತೆ ಕೃಷಿ ಮನೇಲಿ, ಮತ್ತೆ ಮಾಡ್ಲಿಂಗ್ ಶೂಟ್ ಇರುತ್ತೆ, ಮಾಡ್ಲಿಂಗ್ ಹೋಗ್ತೇನೆ. ಮಾಡ್ಲಿಂಗ್ ಮಾಡ್ತೀರಾ? ಹೌದು. ಯಾವುದು? ಅದು ಫಿಲ್ಮ್ ಇದ್ದು. ಏನೆಲ್ಲ ಮಾಡ್ಲಿಂಗ್? ಇವಾಗ ಮಾಡ್ಲಿಂಗ್ ಅಂದ್ರೆ ನಾರ್ಮಲ್ ರ್ಯಾಂಪ್ ವಾಕ್ ಹಾಗೆಲ್ಲ ಇರುತ್ತೆ ಕೆಲವಿದು. ಎಲ್ಲಿ? ಮಂಗಳೂರಲ್ಲೇ. ಇಲ್ಲಾಂದ್ರೆ ಮೊದಲು ಕಟೀಲು ಮೇಳದಲ್ಲಿ 5 ವರ್ಷ ಯಕ್ಷಗಾನದಲ್ಲಿ ಇದೆ. ಏನ್ ಮಾಡ್ತಿದ್ದೆ? ವೇಷ ಮಾಡ್ತಿದ್ದೆ, ಪಟ್ಲ ಸತೀಶ್ ಶೆಟ್ಟಿ ಭಾಗವಹಿಸುತ್ತೆ. ಅವಾಗ ಮಾರ್ನಿಂಗ್ ಕಾಲೇಜು, ಈವ್ನಿಂಗ್ ಸ್ಪೋರ್ಟ್ಸು, ನೈಟ್ ಯಕ್ಷಗಾನ, ಅದಾಗ್ಬಿಟ್ಟು 3 ಗಂಟೆ ನಂತರ ಕಂಬಳಕ್ಕೆ ಬರ್ತಿದ್ದೆ. ಆ ಟೈಮಲ್ಲಿ ಅಷ್ಟು ಬಿಸಿ ಇರ್ತಿದ್ರಿ? ಈಗ ಯಾಕೆ ಯಕ್ಷಗಾನ ಇಲ್ಲ? ಇವಾಗ ಅಂದ್ರೆ ಕಂಬಳಕ್ಕೆ ಬಂದೆ, ಮತ್ತೆ ಚೆಂಡೆದು ಸ್ವಲ್ಪ ಬಿಸಿ ಇದೆ, ಅದಕ್ಕೆ ಬಿಟ್ಟೆ. ಹೇಗಾಗ್ತದೆ ಕಂಬಳ? ಈಗ ಯುವಕರು ಕಡಿಮೆ ಇದ್ದಾರೆ ಅಂತ ಹೇಳ್ತಿದ್ದಾರೆ, ನೀವೇನ್ ಹೇಳ್ತೀರಿ? ಇಲ್ಲ, ಯುವಕರು ಜಾಸ್ತಿ ಇದ್ದಾರೆ ಇವಾಗ. ಜಾಸ್ತಿ. ಹೇಗಿದೆ ಕಾಂಪಿಟಿಷನ್?
ಸಖತ್ತಾಗಿದೆ ಇವಾಗ. ಸಖತ್ತಾಗಿದೆ, ಎಲ್ಲರಲ್ಲೂ ಪೈಪೋಟಿ ಇದೆ. ಎಲ್ಲರಲ್ಲೂ ಭಯಪಟ್ಟಿದೆ. ನಾ ಮುಂದೆ ಅಂತ. ಕಂಬಳ ಕರೆಯಲ್ಲಿ ಮಾತ್ರ ನಿಮ್ಮ ಟ್ಯಾಟೋ ಎಲ್ಲರಿಗೂ ಕಾಣೋದು, ಯಾಕಂದ್ರೆ ಅಂಗಿ ತೆಗ್ದಿರ್ತೀರಿ. ಏನ್ ಕಮೆಂಟ್ ಬರ್ತದೆ ಅಂತ? ಹಾಗೇನಿಲ್ಲ, ಯಾವಾಗ ಟ್ಯಾಟೋ ಹಾಕಿಸಿದ್ದೀರಾ, ಎಷ್ಟಾಯ್ತು, ಎಲ್ಲಿ ಹಾಕಿಸಿದ್ದೀರಾ ಅಂತ ಬರುತ್ತೆ. ಏನು ಟ್ಯಾಟೋ ವಿಶೇಷ ಹೇಳಿ? ಇದು ಸಿಂಹದ್ದು, ಹಾ. ಇದು ಶಿವನ್. ಶಿವಂದು. ಹಾಗೆ. ಇದು ಸಿಂಹವ? ಹೌದು, ಅದು ಕಿಂಗ್. ಇದು ಕಿಂಗ್. ಕಿಂಗ್. ಇದು ಅದು ಈಶ್ವರ ದೇವರದ್ದು. ಈಶ್ವರ. ನೀವು ಫೇವರೇಟಾ ನಿಮ್ದು ಈಶ್ವರ? ಹೌದು ಹೌದು. ರಕ್ಷಿತ್ ಮತ್ತೆ ನಿಮ್ಮಿಬ್ಬರ ಹತ್ರ ಒಂದು ಕೇಳಬೇಕು. ಹಾ. ಒಂದು ಕಂಬಳಕ್ಕೆ ಹೋಗುವಾಗ ಯಾರನ್ನ, ಯಾವ ದೇವರನ್ನ ಜಾಸ್ತಿ ನಂಬ್ತೀರಿ, ಯಾವ ರೀತಿಯಾದಂಥ ಪ್ರಾರ್ಥನೆಯನ್ನ ಮಾಡ್ತೀರಿ ಅಂತ? ಯಾಕೆಂತಂದ್ರೆ ಯುವಕರು ಬರ್ತಾರೆ, ಯುವಕರು ಜಾಲಿಗೆ ಬರ್ತಾರೆ ಅನ್ನುವಂಥ ಮಾತುಗಳು ತುಂಬಾ ಕಡೆ ಇದೆ, ಅದಕ್ಕೆ ಹೇಳ್ತೀನಿ. ನಾನು ಒಂದು ಮನೆ ದೇವರು, ಹ. ಮತ್ತೆ ನಮ್ಮ ಊರಿನ ಹೀಗೆ ಭೂತ ಎಲ್ಲ ಇರ್ತದೆ, ಅಜ್ಜ, ದೈವಗಳನ್ನು, ಮತ್ತೆ ಹನುಮಾನ್ ದೇವರು. ಹನುಮಾನ್. ನೀವು ನಮ್ದು ಮನೆಯ ದೈವ ದೇವರು ಮತ್ತು ಊರಿನ ದೇವರು. ಊರಿನ ದೇವರು. ಇದು ಇವರಿಬ್ಬರ ಮಾತು. ಒಂದು ಕಡೆಯಿಂದ ರಕ್ಷಿತ್ ಸಿಕ್ಸ್ ಪ್ಯಾಕ್ ಅನ್ನ ಹೊಂದಿರುವಂತದ್ದು, ಇನ್ನೊಂದು ಕಡೆಯಿಂದ ಅಭಿಷೇಕ್ ಟ್ಯಾಟೋ ಹೀರೋ. ಇಬ್ಬರು ಕೂಡ ಹೇಳ್ತಾ ಇರುವಂತಹ ಒಂದು ಮಾತು ಬಹಳ ಮಹತ್ವದ್ದು. ಕಂಬಳಕ್ಕೆ ಯುವಕರು ಬರ್ತಾ ಇಲ್ಲ, ಯುವಕರು ಕಡಿಮೆ ಆಗಿದ್ದಾರೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಈಗ ಯುವಕರೇ ಕಂಬಳದಲ್ಲಿ ಪಾರುಪತ್ಯವನ್ನ ಸಾಧಿಸ್ತಾ ಇದ್ದಾರೆ. ಯುವಕರು ಅತ್ಯದ್ಭುತವಾಗಿ ಕಂಬಳ ಕರೆಯಲ್ಲಿ ಓಡ್ತಾ ಇದ್ದಾರೆ. ನಾವು ಕೂಡ ಅವರಂತೆ ಆಗಬೇಕು, ನಾವು ಕೂಡ ನಿಶಾಂತ್ ರೀತಿ ಆಗಬೇಕು, ನಾವು ಕೂಡ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರಿಬ್ರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ, ಈತ ವಿದ್ಯಾರ್ಥಿ ಜೀವನದಿಂದ ಈಗಷ್ಟೇ ಹೊರಬಂದು ಮಾಡೆಲಿಂಗ್ ಕ್ಷೇತ್ರದಲ್ಲಿದ್ದಾರೆ. ಚೆಂಡೆ ವಾದನಕ್ಕೆ ಹೋಗ್ತಾರೆ. ಅದರ ಜೊತೆಗೆ ಯಕ್ಷಗಾನ ಕಲಾವಿದ. ಬಹುಮುಖ ಪ್ರತಿಭೆಗಳು ಇಬ್ಬರಿಗೂ ಕೂಡ ಸುದ್ದಿಯ ಕಡೆಯಿಂದ ಆಲ್ ದಿ ಬೆಸ್ಟ್ ಅನ್ನ ನಾವು ಹೇಳ್ತಾ ಇದ್ದೇವೆ. ಸುರೇಶ್ ಮತ್ತು ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಉಪ್ಪಿನಂಗಡಿ.